ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರಿನಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇವತ್ತು ನೋಡ್ತಿರೋ ಹಾಗೆ ಬದನೆ ಆಗಿದೆ ನಮ್ಮ ಮನೆಯಲ್ಲಿ. ನೀವು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ನೋಡಿರ್ಬೋದು ಪೋಸ್ಟ್ ಹಾಕಿದ್ದನ್ನು. ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ವೆಜಿಟೇಬಲ್ ಗಾರ್ಡನ್ ನಾನು ಮಾಡಿದ್ದೇನೆ. ಅದರಲ್ಲಿ ಬದನೆ ಒಂದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಬದನೆ ಯಾರಾದರೂ ಸ್ಟಾರ್ಟಿಂಗ್ ಅಂದರೆ ವೆಜಿಟೇಬಲನ್ನು ಗ್ರೋ ಮಾಡುವ ಪ್ಲ್ಯಾನ್ ಇದ್ದರೆ ಫಸ್ಟ್ ನಿಮಗೆ ವೆಜಿಟೇಬಲ್ ನಾನು ಸಜೆಸ್ಟ್ ಮಾಡೋದು ಅದುವೇ ಬದನೆ. ಇವತ್ತು ನಾನು ಈ ಬದನೆ ಮನೆಯಲ್ಲಿ ಆದಂತಹ ಬದನೆ ಹಾಗೂ ಪೊಟ್ಯಾಟೊ ಒಂದಿಗೆ ಒಂದು ಕೂರ್ಮ ಥರ ಮಾಡ್ತಾ ಇದ್ದೀನಿ, ಇಲ್ಲ ಪಲ್ಯ ಅಂತ ಹೇಳ್ಬೋದು. ನೀವು ಇದನ್ನು ಚಪಾತಿ, ದೋಸೆ, ಪೂರಿ ಯಾವುದ್ರ ಜೊತೆನೂ ಟ್ರೈ ಮಾಡ್ಬೋದು. ನಾನು ಯೂಶ್ವಲಿ ಇದನ್ನು ಚಪಾತಿ ಜೊತೆ ಟ್ರೈ ಮಾಡ್ತೀನಿ. ನೀವು ಬೇಕಾದ್ರೆ ಅನ್ನದ ಜೊತೆ ಕೂಡ ತಿನ್ಬೋದು. ಸೊ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಬದನೆ ಹಾಗೂ ಪೊಟ್ಯಾಟೊ ಒಂದೇ ರೀತಿ ಚೌಕವಾಗಿ ಕಟ್ ಮಾಡಿ ಸೈಡಿಗೆ ಇಟ್ಟಿದ್ದೇನೆ. ಅದು ನೀರಲ್ಲಿ ಇಡಬೇಕು, ಇಲ್ಲಾಂದರೆ ಅದು ಕಪ್ಪಾಗಿ ಹೋಗ್ತದಲ್ವ. ಅದಕ್ಕೋಸ್ಕರ ನಾನು ಸೈಡಲ್ಲಿ ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೇನೆ ಅಷ್ಟೇ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ. ನೀವು ಬೇಕಾದರೆ ಸ್ಟೀಲ್ ಅಥವಾ ನಾರ್ಮಲ್ ಯಾವುದು ತೊಗೋಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ, ತೆಂಗಿನಕಾಯಿ ಎಣ್ಣೆ ಹಾಕಿದ್ದೇನೆ ಇಲ್ಲಿ. ಅದಕ್ಕೆ ಸಾಸಿವೆ, ಜೀರಿಗೆ, ಬೇಕಾದರೆ ಹಿಂಗೆ ಹಾಕ್ಬೋದು. ಹಿಂಗೆ ಹಾಕಿದರೆ ನಮ್ಮ ಇದು ಪೊಟ್ಯಾಟೊ ಹಾಕಿದ್ದೇವಲ್ಲ ಅದಕ್ಕೋಸ್ಕರ ಒಳ್ಳೆಯದು ಹಿಂಗೆ ಹಾಕಿದ್ರೆ. ನನ್ನಲ್ಲಿ ಹಿಂಗೆ ಇರಲಿಲ್ಲ ಇತ್ತು, ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಧ್ಯದಲ್ಲಿ ಹಾಕಿದ್ದೇನೆ. ಆಮೇಲೆ ಇಲ್ಲಿ ಜಜ್ಜಿದಂಥ ಈರುಳ್ಳಿ ಹಾಗೂ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಒಂದು ಸತಿ ಫ್ರೈ ಆದ ನಂತರ ನಾವು ಅರಿಶಿನ ಸ್ವಲ್ಪ ಹಾಕಿ ಅದಕ್ಕೆ ನಾವು ನೆನೆಸಿದ ಅಂದರೆ ಬದನೆ ಮತ್ತು ಪೊಟ್ಯಾಟೋನು ಮೊದಲೇ ಕಟ್ ಮಾಡಿ ಇಟ್ಟಿದ್ವಲ್ವ ಅದನ್ನು ಹಾಕಬೇಕು. ವಿದೌಟ್ ಆ್ಯಡಿಂಗ್ ಇದು ನೀರು ಹಾಕದೇ ಹಾಕಬೇಕು. ಅದು ನೀರು ನೋಡಿ ಹೇಗೆ ಎಷ್ಟು ತುಂಬ ಕಪ್ಪಾಗಿರ್ತದೆ, ಯಾಕಂದರೆ ಅದು ಗಲೀಜಲ್ಲ ನೀರು, ಬಟ್ ಅದು ನೆನೆಸಿರ್ತದಲ್ಲ ಅದಕ್ಕೋಸ್ಕರ ಅದು ಕಪ್ಪಾಗಿ ಬರೋದು. ಸೊ ಇಲ್ಲಿ ನಾನು 1-2 ಲೋಟ ಆಗುವಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಬೇಯಿಸ್ತೇನೆ. ಅಟ್ಲೀಸ್ಟ್ ಒಂದು 5-8 ನಿಮಿಷ ಆಗುವಷ್ಟು ಅದು ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಇಲ್ಲಿ ಕ್ಲೋಸ್ ಮಾಡಿ ನಾನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಇದೊಂದು 8-10 ನಿಮಿಷ ಆಗಿದೆ, ಇದು ಚೆನ್ನಾಗಿ ಬೆಂದಾಗಿದೆ. ಈಗ ನಾನು ಇದಕ್ಕೆ ನೀವು ನೋಡಿ ಟೇಸ್ಟ್ ನೋಡಿ ಉಪ್ಪು ಹಾಕ್ಬೋದು. ಒಂದು ವೇಳೆ ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪು ಹಾಕ್ಬೋದು. ಆಮೇಲೆ ನಾನು ಇದಕ್ಕೆ ಒಂದೇ ಇಂಗ್ರೀಡಿಯೆಂಟ್ ಹಾಕೋದು, ಅದು ಬಫಾತ್ ಪೌಡರ್, ಮನೆಯಲ್ಲಿ ಮಾಡಿದಂತಹ ಬಫಾತ್ ಪೌಡರ್, ಅದನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸಾಂಬಾರ್ ಪೌಡರ್ ಕೂಡ ಹಾಕ್ಬೋದು ಸ್ವಲ್ಪ, ಯಾಕಂದರೆ ಸಾಂಬಾರ್ ಪೌಡರ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಬಫಾತ್ ಪೌಡರ್ ಹಾಕಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಕೂಡ ಬರ್ತದೆ. ಅಂದರೆ ನಮ್ಮ ಚಪಾತಿಗೆಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಕೊಂಡು ನಾನು ಬಫಾತ್ ಪೌಡರ್ನ ಹಾಕ್ತಾ ಇದ್ದೀನಿ ಅಷ್ಟೇ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.